ಗುಡ್ ಮಾರ್ನಿಂಗ್. ಆಲ್ ಅಂತ ಹೇಳ್ತಾ ಇದ್ದಾರೆ. ನಿಮ್ದು ಕಾಫಿ ಆಯ್ತಾ? ಕನ್ನಡ ಬರ್ತದ? ಲೈಕ್ ಕೊಡಿ ಒಂದು. ಕನ್ನಡವಾ ಹಿಂದಿಯಾ ಯಾವುದು? ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಜ್ ಅವರು. ಹಾಯ್ ಹಾಯ್. ಕಾಫಿ ಆಯ್ತು ಅಂತ ಹೇಳಿದ್ದಾರೆ. ಹೌದಾ, ಮೀನರಾಜ್ ಇದ್ದೀರಾ? ಏನು ಕೆಲಸ ಮಾಡ್ತಾ ಇರೋದು ಈಗ? ಏನು ಮಾಡೋದಿಲ್ಲ, ಮನೆಯಲ್ಲಿರೋದು. ಇಲ್ಲ, ನಾವು ಬೆಳಿಗ್ಗೆ ಊಟ ಮಾಡೋದಿಲ್ಲ. ನಮಗೆ ಕಾಫಿ ಮತ್ತು ಚಪಾತಿ. అయ్యో సంధ్య, ఓ కట్ అయింది, డిస్కనెక్ట్ అయినా అని చెప్పుడు తాగైనా పుడా చుక్కను అంటున్నాను. ಹೋಗಿ ಹೆಂಚದೆ ಅವು ಗಡಿ ದಾದ ಗೊತ್ತಾವುಜಿ ಮಾನೇది ಗಡಿ ನೆಟ್ವರ್ಕ್ ತಿಕ್ಕುಜಿ ಗಡಿ ನೆಟ್ ಬಂದಾವು ಏನಂದು ಗೊತ್ತಾವುಜಿ.
ಎಂಚ ಈ ಶಾಲೆಗೆ ಹೋಗಿ ಬರ್ತಾನ. ಅದಕ್ಕೆ ಚೂಟಿ ನಾನು ಈಗ 4 ಗಂಟೆ ಮಲ್ಪನು ಬಗ ಕಟ್ ಮಾಡ್ತು ಮತ್ತೆ ಎಂಡ್ ಮಲ್ಪೆ. ಏಳು ಜನನೇ ಇತ್ತು ಗೊತ್ತಲ್ಲ.